ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ವಿಟ್ಲ ವಲಯ ವತಿಯಿಂದ ಸಂಘಟನೆಯ ಬ್ಯಾಂಕ್ ಖಾತೆಗಳ ಮುಟ್ಟುಗೋಲು ಹಾಕಿರುವ ಇಡಿ ವಿರುದ್ಧ ಪ್ರತಿಭಟನೆ ವಿಟ್ಲದಲ್ಲಿ ನಡೆಸಿದ್ರು. ಪಿಎಫ್ಐ ರಾಜ್ಯ ಸಮಿತಿಯ ಸದಸ್ಯ ತುಫೇಲ್ ಅವರು ಮಾತನಾಡಿ, ಬಿಜೆಪಿ ಸರ್ಕಾರ ಮತ್ತು ಸಂಘ ಪರಿವಾರದ ಸುಪಾರಿ ಗ್ಯಾಂಗ್ ಆಗಿರುವ ಐಟಿ ಮತ್ತು ಇಡಿ ಪಿಎಫ್ಐ ನಡೆಸುತ್ತಿರುವ ಹೋರಾಟ ಹತ್ತಿಕ್ಕಲು ಈ ರೀತಿಯಾಗಿ ಮಾಡುತ್ತಿದೆ. ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮೇಲೆ ದಾಳಿ ನಡೆಸುವ ಮೂಲಕ ಹೆದರಿಸುತ್ತಿದೆ. ವಿರೋಧ ಪಕ್ಷದ ನಾಯಕರನ್ನ ಬಿಜೆಪಿಗೆ ಹೋಗುವಂತೆ ಪ್ರೇರೇಪಿಸುವಂತೆ ಮಾಡಲಾಗುತ್ತಿದೆ. ಆದರೆ ಪಿಎಫ್ಐ ಇಂತಹ ಬೆದರಿಕೆಗಳಿಗೆ ಬಗ್ಗುವುದಿಲ್ಲ. ನಮ್ಮ ಸಿದ್ಧಾಂತ ಮತ್ತು ಹೋರಾಟ ನಿಲ್ಲುವುದಿಲ್ಲ. ಪಿಎಫ್ಐ ಎಂಬುದು ಒಂದು ಜನಾಂದೋಲನವಾಗಿದೆ. ಇದನ್ನು ಹತ್ತಿಕ್ಕಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇನ್ನಷ್ಟು ಬಲಿಷ್ಠಗೊಳ್ಳಲಿದೆ ಎಂದು ಹೇಳಿದರು. ಪ್ರಾಯೋಜಿತವಾಗಿರುವಂತಹ ಸುಪಾರಿ ಗ್ಯಾಂಗ್ಗಳಾದಂತಹ ಐಟಿಗಳನ್ನ ಇಡಿಗಳನ್ನ ಎನ್ಐಗಳನ್ನ ನಮ್ಮ ಮುಂದೆ ಚೂಪಿಸ್ತಾ ಇದ್ದಾರೆ. ನೀವು ಭಾವಿಸಿರಬಹುದು ಇಡಿಗಳನ್ನ ದಾಳಿ ಮಾಡಿಕೊಂಡು ನಮ್ಮ ಬಾಯಿ ಮುಚ್ಚಿಸಬಹುದು ಅಂತ ಹೇಳಿ. ಯಾವ ಇಡಿ ಡಿಕೆ ಶಿವಕುಮಾರ್ ಇಡಿ ಭ್ರಷ್ಟಾಚಾರದ ಹಣವನ್ನು ಹೊತ್ತಿದ್ದಾರೆ ಅಂತ ಹೇಳುವಂತಹ ಬಂಧಿಸಿದಂತಹ ಇಡಿ, ಪಿ ಚಿದಂಬರಂರನ್ನ 14 ದಿನಗಳ ಕಾಲ ಕಚೇರಿಯಲ್ಲಿ ಕುಳಿತುಕೊಂಡಂತಹ ಇಡಿ, ರಾಹುಲ್ ಗಾಂಧಿ ಅಥವಾ ಗಾಂಧಿ ಕುಟುಂಬವನ್ನು ಬೆದರಿಸಿದಂತಹ ಇಡಿ, ವಿರೋಧ ಪಕ್ಷ ನಾಯಕರುಗಳನ್ನ ಸಾಲು ಬಿಜೆಪಿಗೆ ಹೋಗಿದ್ದ ಪ್ರೇರೇಪಣೆ ಮಾಡಿದಂತಹ ಇಡಿ, ಈ ಇಡಿಯನ್ನ ಮುಂದಿಟ್ಟುಕೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ಹೆದರಿಸ್ತೀರಿ ಅಂತ ಭಾವಿಸಿದ್ರೆ ನೀವು ಕನಸಿನ ಸ್ವರ್ಗದಲ್ಲಿದ್ದೀರಾ. ಅದು ನಿಮ್ಮ ಜನ್ಮದಿಂದ ಸಾಧ್ಯ ಇಲ್ಲ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹೇಳುವಂತಹದ್ದು ಒಂದು ಮೈಂಡ್ ಸೆಟ್ ಆಗಿದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹೇಳುವಂತದ್ದು ಒಂದು ಜನಾಂದೋಲನ ಆಗಿದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹೇಳುವಂತದ್ದು ಒಂದು ಮಾನಸಿಕತೆ ಆಗಿದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹೇಳುವಂತದ್ದು ಒಂದು ಸಿದ್ಧಾಂತ ಆಗಿದೆ. ಈ ಸಿದ್ಧಾಂತವನ್ನ, ಈ ಒಂದು ಮೈಂಡ್ ಸೆಟ್ ಅನ್ನ, ಈ ಒಂದು ಜನಾಂದೋಲನವನ್ನ ನೀವು ಹತ್ತಿತ್ತೀರಿ ಅಂತ ಹೇಳಿದ್ರೆ ಅದು ನಿಮ್ಮ ಕನಸಿನ ಮಾತು. ಖಂಡಿತವಾಗಿ ಕೂಡ ಇದರ ವಿರುದ್ಧ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಜನರತ್ರ ಹೋಗುತ್ತೆ. ನೀವು ನಮ್ಮ 23 ಖಾತೆಗಳನ್ನೆಲ್ಲ, ನಮ್ಮ ಎಲ್ಲ ಹಣಗಳನ್ನ, ಬ್ಯಾಂಕಲ್ಲಿದ್ದ ಹಣಗಳನ್ನ ನೀವು ಮುಟ್ಟುಗೋಲು ಹಾಕಿದ್ದೀರಾ. ಸಮುದಾಯದ ಅದೆಷ್ಟೋ ನಾಯಕರುಗಳು, ಸಮುದಾಯದ ಅದೆಷ್ಟೋ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾವನ್ನು ತೆಗೆದುಕೊಂಡು ನೋಡಿ ತನ್ನ ಮನೆಗಳನ್ನ, ತನ್ನ ಜಾಗಗಳನ್ನ ಮಾಡಿಕೊಂಡು ಪಾಪ್ಯುಲರ್ ಫ್ರಂಟ್ ಅನ್ನ ನಾವು ಇಲ್ಲಿ ಉಳಿಸ್ತಾ ಅಂತ ಹೇಳ್ತಾ ಇದ್ದಾರೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಪಿಎಫ್ಐ ವಿಟ್ಲ ವಲಯ ಅಧ್ಯಕ್ಷ ರಹೀಂ ಹಾಲಾಡಿ, ಕಾರ್ಯದರ್ಶಿ ಹನೀಫ್, ವಿಟ್ಲ ಡಿವಿಷನ್ ಅಧ್ಯಕ್ಷ ಶಾಫಿ ಮಾಳಿಗೆ, ಕಲ್ಲಡ್ಕ ಡಿವಿಷನ್ ಅಧ್ಯಕ್ಷ ಸಿದ್ದಿಕ್ ಕಲ್ಲಡ್ಕ ಮೊದಲಾದವರು ಹಾಜರಿದ್ದರು. ನಿಮಗೆ ಬೊಕ್ಕತಲೆಯ ಸಮಸ್ಯೆ? ಇದೀಗ 17 ವರ್ಷ ಅನುಭವವಿರುವ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್ಗೆ ಭೇಟಿ ನೀಡಿ ಉಚಿತ ಸಲಹೆ ಪಡೆಯಿರಿ. ಹೇರ್ ಫಿಕ್ಸಿಂಗ್, ಹೇರ್ ಪೇಸ್ಟಿಂಗ್, ಹೇರ್ ಬಾಂಡಿಂಗ್, ವಿಶೇಷವಾಗಿ ಮಹಿಳೆಯರಿಗೆ ಹೇರ್ ಎಕ್ಸ್ಟೆನ್ಷನ್ ಸೌಲಭ್ಯವಿರುತ್ತದೆ. ಕೀಮೋಥೆರಪಿ ಚಿಕಿತ್ಸೆಗೆ ಒಳಪಟ್ಟ ರೋಗಿಗಳಿಗೆ ವಿಗ್ ಲಭ್ಯವಿದೆ. ಸೇ ಗುಡ್ ಬೈ ಟು ಬಾಲ್ಡ್ನೆಸ್. ನಿಮ್ಮ ನೈಸರ್ಗಿಕ ಕೂದಲು ಮತ್ತು ಯೌವನವನ್ನ ಮರಳಿ ಪಡೆಯಿರಿ. ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್ ಕೇವಲ 2 ಗಂಟೆಯಲ್ಲಿ ಕೂದಲನ್ನ ಫಿಕ್ಸ್ ಮಾಡಲಾಗುವುದು. ಕೋಲ್ಕತಾ, ಚೆನ್ನೈ, ಹಾಸನ ಹಾಗೂ ಮಂಗಳೂರಿನಲ್ಲಿ ಬ್ರಾಂಚ್ ಹೊಂದಿರುವ ಹಾಗೂ 17 ವರ್ಷಗಳ ಅನುಭವವುಳ್ಳ ಶ್ರೀಕಾಂತ್ ಅವರಿಂದ ನಿಮ್ಮ ಬೊಕ್ಕತಲೆ ಸಮಸ್ಯೆಗೆ ಗುಡ್ ಬೈ ಹೇಳಿ. ನಮ್ಮ ಶಾಖೆ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಜೋಹನ್ ಕಾಂಪ್ಲೆಕ್ಸ್, ಇಂಡಿಯನ್ ಬ್ಯಾಂಕ್ ಹತ್ತಿರ, ಎವಿಕೆ ಕಾಲೇಜ್ ರೋಡ್, ಸಿಎಸ್ಐ ಲೇಔಟ್, ಹಾಸನ. ಮೊಬೈಲ್ ನಂಬರ್ 7625056662 762502 ಹಾಗೆ ನಮ್ಮ ಇನ್ನೊಂದು ಶಾಖೆ ಸೋಜಾ ಆರ್ಕೇಡ್, ಬಿಲೋ ಲಕ್ಷ್ಮೀದಾಸ್ ಜ್ಯುವೆಲರಿ, ಜ್ಯೋತಿ ಸರ್ಕಲ್ ಬಳಿ, ಕೆಎಂಸಿ ಹಾಸ್ಪಿಟಲ್, ಬಲ್ಮಠ ರೋಡ್, ಮಂಗಳೂರು. ಮೊಬೈಲ್ ನಂಬರ್ 7625056662 762502 6662.